ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬಂಟ್ವಾಳ ತಾಲೂಕು ಶಾಖೆ ಇದರ ವತಿಯಿಂದ ನಿವೃತ್ತ ಸರ್ಕಾರಿ ನೌಕರರಿಗೆ ಮತ್ತು ಸಾಧಕರಿಗೆ ಅಭಿನಂದನಾ ಸಮಾರಂಭ ಮತ್ತು ಸರ್ಕಾರಿ ನೌಕರರಿಗೆ ಕಾನೂನು ಮಾಹಿತಿ ಕಾರ್ಯಾಗಾರ ಹಾಗೂ 2018-19ನೇ ಸಾಲಿನ ವಾರ್ಷಿಕ ಮಹಾಸಭೆ ಬೇಸರೋಡಿನ ಸರ್ಕಾರಿ ನೌಕರರ ಸಭಾಭವನದಲ್ಲಿ ನಡೆಯಿತು. ಶಾಸಕ ರಾಜೇಶ್ ನಾಯ್ಕ್ ಅವರು ಕಾರ್ಯಕ್ರಮ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಒತ್ತಡದ ನಡುವೆಯೂ ಉತ್ತಮ ಸೇವೆಯನ್ನ ನೀಡುವ ಅವಕಾಶ ಸರ್ಕಾರಿ ನೌಕರರಿಗಿದೆ. ಸರ್ಕಾರಿ ನೌಕರರು ಒಮ್ಮೆ ಕರ್ತವ್ಯಕ್ಕೆ ಸೇರಿದರೆ ನಿರಂತರವಾಗಿ ಜನರ ಸೇವೆ ಮಾಡುವ ಭಾಗ್ಯ ಸಿಗುತ್ತೆ ಎಂದರು. ಸರ್ಕಾರಿ ಅಧಿಕಾರಿಗಳು ತಾವು ತಮ್ಮ ಕೆಲಸ ಆಯಿತು ಅಥವಾ ನಮಗೆ ಯಾವುದೇ ಒಂದು ಕಾನೂನಿನಲ್ಲಿ ನಮಗೆ ಇಷ್ಟೇ ಕೆಲಸ ಇದಕ್ಕಿಂತ ನಾವು ಹೆಚ್ಚು ಮಾಡಲಿಕ್ಕಿಲ್ಲ ಅಂತ ಹೇಳ್ಕೊಂಡು ಹೋದರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೆಲಸ ಆಗಲಿಕ್ಕೆ ಬಹಳ ಕಷ್ಟ. ಅದೇ ಥರ ನಾವು ರಾಜಕಾರಣಿಗಳು ನಾವು ಶಾಸನ ಮಾಡುವರು ಅಂತ ಹೇಳಿ ದಿನನಿತ್ಯ ಶಾಸನ ಚೇಂಜ್ ಮಾಡುತ್ತಾ ಅಥವಾ ಯಾವುದೇ ಸರ್ಕಾರಿ ಅಧಿಕಾರಿಗಳ ಮೇಲೆ ನಾವು ಒತ್ತಡಗಳನ್ನು ಹೇಳ್ತಾ ಬಂದಾಗಲೂ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಆಗುತ್ತದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬಂಟ್ವಾಳ ಶಾಖೆ ಅಧ್ಯಕ್ಷ ಉಮನಾಥ್ ರೈ ಮೇರಾವು ಅಧ್ಯಕ್ಷತೆ ವಹಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸಂಘದ ಸದಸ್ಯರು ನನ್ನ ಮೇಲಿಟ್ಟಿರುವ ಭರವಸೆಯನ್ನ ಕಾನೂನು ಚೌಕಟ್ಟಿನಡಿ ಈಡೇರಿಸಲು ಪ್ರಾಮಾಣಿಕ ಪ್ರಯತ್ನ ನಡೆಸುವುದಾಗಿ ತಿಳಿಸಿದರು. ನೂತನ ಪಿಂಚಣಿ ಯೋಜನೆ, ಸರ್ಕಾರಿ ನೌಕರರಿಗೆ ಆಸ್ಪತ್ರೆಗಳಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸೆ, ಶಿಥಿಲ ವಸತಿ ನಿಲಯಗಳ ದುರಸ್ತಿ, ವಸತಿ ಸಮುಚ್ಚಯದ ನಿರ್ಮಾಣ ಮೊದಲಾದ ಬೇಡಿಕೆಗಳನ್ನು ಮುಂದಿಟ್ಟರು. ಈ ವರ್ಷ ಪ್ರತಿ 5 ವರ್ಷಗಳಿಗೊಮ್ಮೆ ನಮ್ಮ ಸರ್ಕಾರಿ ನೌಕರರ ಸಂಘದ ಸಾರ್ವತ್ರಿಕ ಚುನಾವಣೆ ಆಗ್ತದೆ. ಈ ವರ್ಷ ರಾಜ್ಯ ಮತ್ತು ಜಿಲ್ಲೆ ತಾಲೂಕಿನ ಎಲ್ಲ ಕೇಂದ್ರಗಳಲ್ಲಿ ಚುನಾವಣೆ ನಡೆದಿದೆ. ರಾಜ್ಯಾಧ್ಯಕ್ಷರಾಗಿ CS ಷಡಕ್ಷರಿ ಅವರು ನಮ್ಮ ಸಂಘದ ಸಾರಥ್ಯವನ್ನು ವಹಿಸಿಕೊಂಡಿದ್ದಾರೆ. ಬಹುಶಃ ಕ್ರಿಯಾಶೀಲ ವ್ಯಕ್ತಿತ್ವದವರು ಮತ್ತು ಇಚ್ಛಾಶಕ್ತಿ ಉಳ್ಳವರು. ಸರ್ಕಾರಿ ನೌಕರ ಯಾವುದೇ ಸಮಸ್ಯೆಗಳಿದ್ರೆ ಖಂಡಿತವಾಗಿ ಅವರು ಸ್ಪಂದಿಸುವವರು ಎನ್ನುವಂತ ಮಾತನ್ನು ಈ ಸಂದರ್ಭ ನಾನು ಹೇಳಿಕೆ ಇಚ್ಛಿಸುತ್ತೇನೆ. ಮುಖ್ಯ ಅತಿಥಿ ತಹಶೀಲ್ದಾರ್ ರಶ್ಮಿ ಎಸ್ಆರ್ ಮಾತನಾಡಿ, ನಾವೆಲ್ಲರೂ ಸರ್ಕಾರಿ ನೌಕರರು ಎನ್ನುವ ಭಾವನೆಯಿಂದ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡೋಣ. ನಿವೃತ್ತ ಅಧಿಕಾರಿಗಳು ಹೊಸ ಅಧಿಕಾರಿಗಳಿಗೆ ಅನುಭವದ ಮಾರ್ಗದರ್ಶನ ಮಾಡಿ ಎಂದು ವಿನಂತಿಸಿಕೊಂಡರು. ಈ ಸಂದರ್ಭ ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ಬಿಎಂ ಅಬ್ಬಾಸ್ ಅಲಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಜ್ಞಾನೇಶ್, ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಹರೀಶ್ ಮಾಂಬಾಡಿ, ಸರ್ಕಾರಿ ಆಸ್ಪತ್ರೆಯ ವೈದ್ಯರಾದ ಡಾ ಸುರೇಂದ್ರ ನಾಯಕ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ವೈದ್ಯರಾದ ಡಾ ಸುರೇಂದ್ರ ನಾಯಕ್ ಹಾಗೂ ಪುತ್ತೂರಾಯ ಅವರನ್ನ ಸನ್ಮಾನಿಸಲಾಯಿತು. ರಾಜ್ಯ ಹಾಗೂ ಜಿಲ್ಲಾ ಪ್ರಶಸ್ತಿ ಪಡೆದ ವಿವಿಧ ಇಲಾಖೆಯ ಸರ್ಕಾರಿ ನೌಕರರನ್ನ, ನಿವೃತ್ತ ಸರ್ಕಾರಿ ನೌಕರರನ್ನ ಅಭಿನಂದಿಸಲಾಯಿತು. ಸಂದೀಪ್ ಸಾಲ್ಯಾನ್, V4 ನ್ಯೂಸ್ 24/7 ಬಂಟ್ವಾಳ.